ಹೊಸ ಮರಳು ನೀತಿಯಂತೆ ಎಲ್ಲರಿಗೂ ಮರಳು ಸಿಗುವಂತೆ ಆನ್ಲೈನ್ ಮೂಲಕ ವ್ಯವಸ್ಥೆಯನ್ನ ಕಲ್ಪಿಸಲಾಗುತ್ತಿದೆ ಎಂದು ಗಣಿ ಮತ್ತು ಭೂವಿಜ್ಞಾನ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾದ ಹಾಲಪ್ಪ ಆಚಾರ್ ಹೇಳಿದರು. ಅವರು ನಗರದ ಜಿಲ್ಲಾ ಪಂಚಾಯತ್ ನೇತ್ರಾವತಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಹೊಸ ಮರಳು ನೀತಿಯಂತೆ ಜನಸಾಮಾನ್ಯರ ಅವಶ್ಯಕತೆಗೆ ಅನುಗುಣವಾಗಿ ಮರಳನ್ನು ರಾಜ್ಯದಾದ್ಯಂತ ಒದಗಿಸಲು ನಮ್ಮ ಇಲಾಖೆ ಸನ್ನದ್ಧವಾಗಿದೆ. ಮರಳು ಸಕಾಲದಲ್ಲಿ ಜನರಿಗೆ ಒದಗಿಸುವ ಆನ್ಲೈನ್ ತಂತ್ರಜ್ಞಾನದ ಆಪ್ ಮೂಲಕ ವ್ಯವಸ್ಥೆಯನ್ನ ಮಾಡಲಾಗುತ್ತಿದೆ ಎಂಬುದಾಗಿ ಅವರು ತಿಳಿಸಿದರು. ಈ ಆಪ್ ಮೂಲಕ ಯಾವುದೇ ಕಾಳಸಂತೆಯಲ್ಲಿ ಮರಳು ದೊರಕದೆ ಇಲಾಖೆ ಎಲ್ಲಾ ವ್ಯವಸ್ಥೆಯನ್ನ ಮಾಡುತ್ತಿದೆ ಎಂಬುದಾಗಿ ತಿಳಿಸಿದರು. ಒಟ್ಟಾರೆ ಹೊಸ ಮರಳು ನೀತಿ ಪ್ರಕಾರ ಸರಳವಾಗಿ ಜನರಿಗೆ ಬೇಡಿಕೆಗೆ ತಕ್ಕಂತೆ ಇವತ್ತು ನಾವು ಮರಳನ್ನು ಪೂರೈಕೆ ಮಾಡಿ ಜನರಿಗೆ ಯಾವುದೇ ಭಾರ ಆಗಲಾರ್ದಂಥ ರೀತಿ ಒಳಗೆ ಇಲಾಖೆ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಮೊದಲನೇ ಆದ್ಯತೆ. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೂಡ ಸಾಕಷ್ಟು ಪ್ರಯತ್ನವನ್ನು ಇವತ್ತು ಈಗಾಗಲೇ ಮಾಡಿದೆ ಮತ್ತು ಏನು ಉಳಿದಂಥದ್ದನ್ನು ಕೂಡ ಮಾಡಿಕೊಡ್ತಾರೆ. ಕೊಟ್ಟಿದ್ದೀನಿ ಅಂತ ಓಟು ಹೇಳಕ್ಕೆ ಹೊಂಟಿದ್ದೀನಿ. ನಾನು ಮರಳು ನೀತಿ ಒಟ್ಟಾರೆ ಸ್ಟೇಟಿಗೆ ಮಾಡಿದ್ದದು. ಇಲ್ಲಿನೂ ಅದರಿಗೆ ಅಂದರೆ ಈ ಭಾಗಕ್ಕೆ ಬೇಕಾಗಿರ್ತಕ್ಕಂಥ ಕೆಲವು ಅವಶ್ಯಕತೆಗಳನ್ನು ಪಾರಂಪರಿಕವಾಗಿ ಏನು ಬಂದಿರತಕ್ಕಂಥವುಗಳನ್ನು ಅವನ್ನ ಮುಂದುವರಿಸಿಕೊಂಡು ಹೋಗ್ತಕ್ಕಂಥದ್ರಲ್ಲಿ ಮತ್ತೆ ಏನಂದರೆ ಆ ಮರಳು ನೀತಿಯಲ್ಲಿ ಸೇರಿಸಿದ್ದೀವಿ. ಹೊಸ ನೀತಿಯಲ್ಲಿ ಅವನ್ನ ಅಳವಡಿಸ್ಕೊಂಡಿದ್ದೀವಿ. ಹೀಗಾಗಿ ಬಹುಶಃ ಇಲ್ಲೇನು CRZ-ನಾಗಿರ್ಬೋದು, ನಾನ್ CRZ-ನಾಗಿರ್ಬೋದು ಅವುಗಳ ಮುಖಾಂತರ ಇವತ್ತು ನಾವು ಮರಳನ್ನು ತೆಗೆದು ಈ ಸಲ ಹೊಸ ತಂತ್ರಜ್ಞಾನದ ಮೂಲಕ ಇವತ್ತು ಒಂದು ಆ್ಯಪ್ನಲ್ಲಿ ಇವೆಲ್ಲವನ್ನು ಅಳಿಸ್ಕೊಂಡು ಇವನು ಯಾರು ಗ್ರಾಹಕ ಬೇಕಂತ ಆ ಆ್ಯಪ್ನಲ್ಲಿ ಹೋಗಿ ಕೇಳಿದಂಥ ಸಂದರ್ಭದಲ್ಲಿ ಅವನ ಬೇಡಿಕೆಗೆ ತಕ್ಕಂತೆ ಪೂರೈಕೆ ಮಾಡಲಿಕ್ಕೆ ಇವತ್ತು ಕರ್ನಾಟಕ ಸ್ಟೇಟ್ ಮಿನರಲ್ ಕಾರ್ಪೊರೇಷನ್ ಅವರು ಅದನ್ನು ತಯಾರಿಯನ್ನು ಮಾಡ್ಕೋತಾ ಇದ್ದಾರೆ. ಮತ್ತು ನಿಮ್ಗೆ ಅದರೊಳಗೆ 6 ವೆರೈಟಿ ನಿಮಗೇನೆಂದರೆ ಲೈನ್ ಬ್ಲಾಕ್ಗಳನ್ನು ಮಾಡಿದ್ದೀವಿ. ಇವತ್ತು ಸಣ್ಣ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 1, 2, 3 ಅಂದರೆ ಸ್ಮಾಲ್ ಬ್ಲಾಕ್ಗಳು ಆ ಪಂಚಾಯತಿಯವರಿಗೆ ಅವನು ಕೊಟ್ಟು 300 ರೂಪಾಯಿಗೆ 1 ಟನ್ ತಗ ಆ ಪಂಚಾಯತಿಯವರು ಅದನ್ನು ನಿರ್ವಹಣೆ ಮಾಡಿ ಆ ರಾಜಧಾನ ಕಲೆಕ್ಟ್ ಮಾಡೋದು ಇರ್ಬೋದು, ನಿಮಗೆ ಆ ಪಂಚಾಯತಿ ಡೆವಲಪ್ಮೆಂಟ್ ಅಂತಾಗಿರ್ಬೋದು ಮಾಡಿಕೊಂಡು ಅವರು ಆ ಭಾಗದ ಅಭಿವೃದ್ಧಿ ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ಮನೆಗಳಿಗಿರ್ಬೋದು, ಸರ್ಕಾರಿ ಕೆಲಸಕ್ಕಿರ್ಬೋದು ಕೊಡಲಿಕ್ಕೆ ಅವರಿಗೂ ಒಂದು ಅವಕಾಶ ಮಾಡಿಕೊಟ್ಟಿವಿ. ಮತ್ತು ದೊಡ್ಡ ಬ್ಲಾಕ್ಗಳನ್ನು ಇವತ್ತು ಕಾರ್ಪೊರೇಷನ್ನಿಂದ ಮಾಡಿ ಅವುಗಳನ್ನು 700 ರೂಪಾಯಿಗೆ 1 ಟನ್ನಿನಂತೆ ಇವತ್ತು ಕೊಡಲಿಕ್ಕೆ ಹೊಸ ಮರಳು ನೀತಿಯಲ್ಲಿ ನಾವು ಅಳವಡಿಸಿಕೊಂಡಿದ್ದೀವಿ. ವೇದಂ ಆರೋಗ್ಯ ಆಯುರ್ವೇದ ಹೆಲ್ತ್ ಸೆಂಟರ್ ಕದ್ರಿ ಮಂಗಳೂರು ಇದೀಗ ಕದ್ರಿಯಲ್ಲಿ ನಿಮ್ಮ ಸೇವೆಯಲ್ಲಿ ನಿರತವಾಗಿದೆ ಸುಸಜ್ಜಿತ ಆಯುರ್ವೇದ ಚಿಕಿತ್ಸಾ ಕೇಂದ್ರ. ಅನುಭವಿ ವೈದ್ಯ ಡಾಕ್ಟರ್ ಸಚಿನ್ ನಡ್ಕ ಮತ್ತು ಡಾಕ್ಟರ್ ಅನುಷಾ ಸಚಿನ್ ಅವರ ನೇತೃತ್ವದಲ್ಲಿ ಸಮಗ್ರ ಆರೋಗ್ಯ ಸೇವೆ ಸೌಲಭ್ಯಗಳು, ತಜ್ಞ ವೈದ್ಯರಿಂದ ತಪಾಸಣೆ ಮತ್ತು ಸಲಹೆ, ಎಲ್ಲಾ ರೀತಿಯ ಶಾಸ್ತ್ರೀಯ ಪಂಚಕರ್ಮ ಚಿಕಿತ್ಸೆ, ಸುಸಜ್ಜಿತವಾದ ಔಷಧಿ ಕೇಂದ್ರ, ಪುಷ್ಯ ನಕ್ಷತ್ರದಂದು ಆಯುರ್ವೇದ ಸ್ವರ್ಣಪ್ರಾಶನ, ಸುಖದಾಯಕ ಮತ್ತು ಆರಾಮದಾಯಕ ಆಯುರ್ವೇದ ಮಸಾಜ್ ಮತ್ತು ಫೇಶಿಯಲ್, ಪ್ರತಿನಿತ್ಯ ಯೋಗ ಮತ್ತು ಪ್ರಾಣಾಯಾಮ ತರಬೇತಿ, ಆಹಾರ ಮತ್ತು ಜೀವಸತ್ವದ ಬಗ್ಗೆ ತಜ್ಞ ವೈದ್ಯರಿಂದ ತಪಾಸಣೆ ಮತ್ತು ಸಲಹೆ. ಸಂಸ್ಥೆಯ ವೆಲೆನ್ಶಿಯಾ ಶಾಖೆಯಲ್ಲೂ ಔಷಧಿಗಳ ಜೊತೆಗೆ ಈ ಎಲ್ಲಾ ಚಿಕಿತ್ಸೆಗಳು ಲಭ್ಯ. ವೇದಂ ಆರೋಗ್ಯ ಆಯುರ್ವೇದ ಹೆಲ್ತ್ ಸೆಂಟರ್ ನಿಯರ್ ವೆಂಚುರಾ ಅಪಾರ್ಟ್ಮೆಂಟ್ಸ್, ಮುಂಡಾಣ, ಕದ್ರಿ ಕಮಲ ರೋಡ್, ಕದ್ರಿ ಮಂಗಳೂರು. ಮೊಬೈಲ್ 9632 00844, 9632 00744.